ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೊಂದು ಚಿತ್ರಮಂದಿರಗಳು ಇದೀಗ ಒಂದೊಂದಾಗಿ ಕಣ್ಮುತ್ತಾ ಇದೆ. ಈ ಸಾಲಿಗೆ ಇದೀಗ ಪುತ್ತೂರಿನ ಅರುಣ ಚಿತ್ರಮಂದಿರ ಸೇರಿಕೊಳ್ತಾ ಇದೆ. ಈ ಮೂಲಕ ಪುತ್ತೂರು ತಾಲೂಕಿನಲ್ಲಿದ್ದ ಒಂದು ಚಿತ್ರಮಂದಿರವೂ ಇಲ್ಲದಂತಾಗಿದೆ. ಒಂದು ಕಾಲದಲ್ಲಿ ಆಂಗ್ಲ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದ ಅರುಣ ಆ ಬಳಿಕ ಮಲ್ಟಿ ಲ್ಯಾಂಗ್ವೇಜ್ ಚಿತ್ರಗಳನ್ನು ಪ್ರದರ್ಶಿಸುತ್ತಿತ್ತು. ತೀರಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪರಭಾಷಾ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದ ಜಿಲ್ಲೆಯ ಹಳೆಯ ಚಿತ್ರಮಂದಿರಗಳಲ್ಲಿ ಒಂದಾದ ಅರುಣ ಇದೀಗ ಇತಿಹಾಸದ ಪುಟವನ್ನು ಸೇರಿಕೊಳ್ತಾ ಇದೆ. ಇಂತಹ ಅರುಣ ಪುತ್ತೂರು ಹಾಗೆ ಜಿಲ್ಲೆಯ ಚಿತ್ರ ಜಗತ್ತಿಗೆ ಹಲವು ವಿಶೇಷತೆಗಳಿಗೆ ನಾಂದಿ ಹಾಡಿದೆ. ಈ ಹಿಂದೆ 2009ರಲ್ಲಿ ರಿನಿವೇಶನ್ಗಾಗಿ ಅರುಣ ಚಿತ್ರಮಂದಿರವನ್ನು ಕ್ಲೋಸ್ ಮಾಡಲಾಗಿತ್ತು. ಆ ಬಳಿಕ ನವೀಕರಣಗೊಂಡ ಅರುಣ ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 4 ದಿಕ್ಕಾವೆಗಳ ಪ್ರದರ್ಶನ ಆರಂಭಿಸಿತು. ಈ ವೇಳೆ ಭಾಗ್ಯದ ಬಳೆಗಾರ ಸಿನಿಮಾ 4 ಶೋಗಳಲ್ಲಿ ಪ್ರದರ್ಶನ ಕಂಡಿತು. ಅಷ್ಟರ ತನಕ ಮಾರ್ನಿಂಗ್ ಶೋನಲ್ಲಿ ಅದ್ಯಾವುದೋ ಹಳೆಯ ಚಿತ್ರ ಪ್ರದರ್ಶನ ಕಂಡ್ರೆ ಉಳಿದ 3 ಶೋನಲ್ಲಿ ಹೊಸ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇತ್ತು. ಆದರೆ ರಿನಿವೇಶನ್ ಬಳಿಕ ಹಳೆ ಚಿತ್ರಗಳಿಗೆ ಪೂರ್ಣ ವಿರಾಮ ಹಾಕಲಾಯಿತು. ಇನ್ನು ಪುತ್ತೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಯಾಟಲೈಟ್ ಮೂಲಕ ಪ್ರದರ್ಶನ ಕಂಡಿದ್ದು ಅರುಣ ಚಿತ್ರಮಂದಿರದಲ್ಲಿ. ತೆಲುಗಿನ ಸಿಂಹಂ ಅರುಣಾದಲ್ಲಿ ಸ್ಯಾಟಲೈಟ್ ಮೂಲಕ ಪ್ರದರ್ಶನಗೊಂಡ ಮೊದಲ ಚಿತ್ರ. ಹಾಗೆ ಆ ಬಳಿಕ ಬ್ಯಾಕ್ ಟು ಬ್ಯಾಕ್ ಪರಭಾಷಾ ಚಿತ್ರಗಳು ಸೇರಿದಂತೆ ತುಳು ಕನ್ನಡ ಚಿತ್ರಗಳು ವರ್ಲ್ಡ್ ವೈಡ್ ರಿಲೀಸ್ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ 7.1 ಡಾಲ್ಬಿ ಸೌಂಡ್ ಸಿಸ್ಟಮ್ ಅನ್ನು ಅರುಣ ಚಿತ್ರಮಂದಿರವೇ ಪರಿಚಯಿಸಿದ್ದು. ಹಾಗೆ ಇಲ್ಲಿ 7.1 ಡಾಲ್ಬಿ ಸೌಂಡ್ ನಲ್ಲಿ ಮೊಟ್ಟ ಮೊದಲ ಪ್ರದರ್ಶನವಾಗಿ ಅಕ್ಟೋಬರ್ 2, 2014ರಂದು ಹಿಂದಿಯ ಬ್ಯಾಂಗ್ ಬ್ಯಾಂಗ್ ಚಿತ್ರ ತೆರೆ ಕಂಡಿತ್ತು. ಈ ಹಿಂದೆ ಮಾರ್ಚ್ 14ರಂದು ತೆರೆ ಕಂಡ ಕರೋಡ್ಪತಿ ಚಿತ್ರದ ವೇಳೆ ಅರುಣಾದಲ್ಲಿ 5.1 ಡಾಲ್ಬಿ ಸೌಂಡ್ ಅಳವಡಿಕೆಯ ಕೆಲಸ ನಡೀತಾ ಇತ್ತು. ಆದ್ರೆ ಇದು ಪರ್ಫೆಕ್ಟ್ ಆಗಿದ್ದು ಮಾತ್ರ ಮಾರ್ಚ್ 28, 2014ರಂದು ತೆರೆ ಕಂಡ ಉಳಿದವರು ಕಂಡಂತೆ ಸಿನಿಮಾ ತೆರೆ ಕಂಡಾಗ. UFO ಡಾಲ್ಬಿ ಸೌಂಡ್ ಆಯಿತು. ಇನ್ನು ಪುತ್ತೂರಿನ ಜನರಿಗೆ ಅತಿ ಹೆಚ್ಚು ಸಿನಿಮಾಗಳನ್ನು ಪ್ರದರ್ಶಿಸುವ ಸಲುವಾಗಿ ದಿನಂಪ್ರತಿ 5 ಶೋಗಳನ್ನು ನಡೆಸಲಾಗ್ತಾ ಇತ್ತು. 3-4 ತಿಂಗಳು ದಿನಂಪ್ರತಿ 5 ಶೋಗಳಂತೆ ಪ್ರತಿನಿತ್ಯ 2 ಅಥವಾ 3 ಸಿನಿಮಾಗಳ ಪ್ರದರ್ಶನಗಳು ನಡೆದವು. ಆ ಬಳಿಕ ಅದೇನಾಯ್ತೋ ಗೊತ್ತಿಲ್ಲ, ಮತ್ತೆ ದಿನಂಪ್ರತಿ 4 ಶೋಗಳ ಪ್ರದರ್ಶನ ರಿಪೀಟ್ ಆಯಿತು. ಇದೀಗ ಮಾರ್ಚ್ 14, 2019 ಗುರುವಾರ ರಾತ್ರಿ ಯಜಮಾನ ಚಿತ್ರದ ಕೊನೆಯ ಪ್ರದರ್ಶನದ ಬಳಿಕ ಚಿತ್ರಮಂದಿರಕ್ಕೆ ಬೀಗ ಜಡಿಯಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.